ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನನ್ನ ಜೊತೆ ಮಂಗಳೂರು ಮೇಯರ್ ಮಹಾಬಲ್ ಮಾರ್ಲಾ ಅವರಿದ್ದಾರೆ. ಈಗಾಗಲೇ ನಾವು ಮಾತಾಡ್ತಿದ್ದೆವು. ಮಾರ್ಲಾ ಅವರೇ, ಈಗ ನಾನು ಯಾವತ್ತೂ ತಮ್ಮ ಜೊತೆ ನಾನು ಕೆಲವೊಂದು ನಮ್ಮ ಭಾಳ ನೇರ ಪ್ರಸಾರದಲ್ಲಿ ಮಾತಾಡ್ತಾ ಇದ್ದೆ. ನಾನು ಕೆಲವೊಂದು ಸಮಸ್ಯೆಗಳ ಬಗ್ಗೆ. ತ್ಯಾಜ್ಯ ನಿರ್ವಹಣೆ ಭಾಳ ಪ್ರಮುಖವಾದಂಥ ಸಮಸ್ಯೆ ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ. ಇದನ್ನು ನಿರ್ವಹಿಸುವುದೇ ಹೇಗೆ ಅನ್ನೋಂಥ ಪರಿಸ್ಥಿತಿಗಳಿತ್ತು. ರಸ್ತೆಯಲ್ಲೇ ಕಸಗಳು ಬಿಸಾಡಿ ಹೋಗ್ತಾ ಇದ್ದಾರೆ ಮೇಯರ್ ಅವರೇ ಅಂತ ನಾನು ಕೇಳ್ತಾ ಇದ್ದೆ. ಇದಕ್ಕೊಂದು ಪರಿಹಾರ ಮಾಡ್ತೇವೆ, ಬಾಂಬೆ ಒಂದು ಕಂಪನಿಯಿಂದ ಒಂದು ಸಂಸ್ಥೆಗೆ ನಾವು ಈಗಾಗಲೇ ಆಗ್ತಾ ಇದೆ ಅಂತ ಅನ್ನೋದನ್ನು ಹೇಳಿದರೆ ಕೊನೆಗೂ ಅದು ಆಯಿತು. ಆದರೂ ಸಮಸ್ಯೆ ಕೆಲವೆಡೆಗಳಲ್ಲಿ ಇನ್ನೂ ಕೂಡ ಪರಿಹಾರ ಆಗಲಿಲ್ಲ ಅಂತ ಅನ್ನುವಂಥದ್ದು. ಮನೆಯಲ್ಲಿ ತ್ಯಾಜ್ಯ ನಿರ್ವಹಣೆ ಆಗ್ತಾ ಇಲ್ಲ ಅನ್ನುವಂಥ ಸಮಸ್ಯೆಗಳು, ತ್ಯಾಜ್ಯವನ್ನು ವಿಂಗಡಣೆ ಮಾಡುವಂಥದ್ದು ಕೂಡ ಆಗ್ತಾ ಇಲ್ಲ. ಕೆಲವೆಡೆಗಳಲ್ಲಿ ಈಗಲೂ ಕೂಡ ರಸ್ತೆಯಲ್ಲಿ ಕಸ ಬಿಸಾಡುವಂಥ ಪರಿಸ್ಥಿತಿ ಇದೆ. ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಆಗಲಿಲ್ಲ ಅಂತ ಅನ್ನುವಂಥದ್ದು ಯಾಕೆ ಹೀಗಾಯಿತು? ಅಲ್ಲ, ಈಗ ನಮ್ಮದು ಫೆಬ್ರವರಿ 1ರಿಂದ ಪ್ರಾರಂಭ ಆಯಿತು. ಪ್ರಾರಂಭವಾಗಿ ಕೆಲವು ತಾಂತ್ರಿಕವಾದ ತೊಂದರೆಗಳು ಬರ್ತಾ ಇದೆ. ಈಗ ಮನೆ ಕಸಕ್ಕೆ ಹೋಗುವಂಥ ವ್ಯವಸ್ಥೆ ಈಗ ಸರಿಯಾಗಿದೆ. ನನ್ನ 80% ನಾನು ಸರಿಯಾಗಿದೆ ಅಂತ ಹೇಳ್ತೇನೆ. ಬೇಕಾದರೂ 20%. ಆದರೆ ಎಲ್ಲ ಕಡೆಯಿಂದ ಸಾರ್ವಜನಿಕರು ಆ ಬಗ್ಗೆ ನಮ್ಮಲ್ಲಿಗೆ ಬರ್ತಾ ಇದ್ದಾರೆ. ಜನ ಕಂಪ್ಲೇಂಟ್, ಈಗ ಎಲ್ಲ ದಾಖಲಾತಿಗಳು ಎಲ್ರಿಗೂ ಮುಟ್ಟಲಿಲ್ಲ. ಯಾವ ನಂಬರಿಗೆ ಫೋನ್ ಮಾಡಬೇಕು, ಯಾರ ಪ್ರದೇಶದ ಸೂಪರ್ವೈಸರ್ ಇದ್ದಾರೆ, ಯಾವ ನಂಬರ್, ಟೈಮಿನ ವ್ಯತ್ಯಾಸ ಆಗಿರ್ಬೋದು, ವಾಹನಗಳ ಸಂಖ್ಯೆಯಲ್ಲಿ ಕಡಿಮೆ ಉಂಟು ಅಂತಾಗ್ಬೋದು, ಇದೆಲ್ಲ ಉಂಟು. ಅದರ ಜೊತೆಯಲ್ಲಿ ಯಾವುದೇ ಒಂದು ಪ್ರದೇಶದಲ್ಲಿ ಕಸದ ವಿಲೇವಾರಿಯ ಬಗ್ಗೆ ಸಾರ್ವಜನಿಕರು ಯಾವಾಗ ಜಾಗೃತರಾಗ್ತಾರೋ ಆ ದಿನ ಪರಿಪೂರ್ಣ ಆಗ್ತದೆ ಅಂತ ನನ್ನ ನಂಬಿಕೆ. ನಾನು ಈ ಹಿಂದೆಯೂ ನಮ್ಮದು ಸ್ಲೋಗನೇ ಅದರಲ್ಲಿ ಆಗಿ, ನಮ್ಮ ಮಂಗಳೂರು ಸ್ವಚ್ಛ ಮಂಗಳೂರು, ನಮ್ದು ಅಂತ ಹೇಳಿದರೆ ನಮ್ಮದೆಲ್ಲರದು. ಇದರಲ್ಲಿ ನೋಡಿ, ಒಂದು ಕಡೆಗೆ ನಾನು ಒಂದು ಉದಾಹರಣೆ ಕೊಡೋದು. ಒಂದು ಕಡೆಗೆ 6 ಗಂಟೆಗೆ ವೆಹಿಕಲ್ ಹೋಗ್ತದೆ, ಪೀಕ್ ಟೈಮ್ನಲ್ಲಿ, ಜನನಿಬಿಡ ಪ್ರದೇಶ ಅಂತ. ವಾಹನಗಳು 7:30 ಗಂಟೆಯಿಂದ ಜಾಸ್ತಿ ಹೋಗ್ತದೆ. ಆವಾಗ ಕಸದ ಕಲೆಕ್ಷನ್ ಮಾಡೋದು ಸರಿಯಿಲ್ಲ. ಸರಿ, ಆವಾಗ ಅಲ್ಲಿ ನಾನು 7 ಗಂಟೆಗೆ ಕಸ ಕೊಡೋದು ಅಂತ ಹೇಳಿದರೆ ಕಷ್ಟ ಆಗ್ತದೆ. ಇವಾಗ ಮನೆ ಕಸಗಳಲ್ಲಿ ನಾನು ನೋಡಿದರೆ 90% ಕೊಡ್ತಾರೆ. ಇವಾಗ ಡಸ್ಟ್ಬಿನ್ ಹತ್ತಿರ ಇದೆ. ಈ ಹಿಂದೆ ಬೆಂಗಳೂರು ನಗರ ಪಾಲಿಕೆಯಲ್ಲಿ ಸಮಸ್ಯೆಗಳು ತಳೆದು ಹಿಡಿದು CM ಅವರೇ ಬಂದು ಖುದ್ದಾಗಿ ನೋಡುವಂಥ ವ್ಯವಸ್ಥೆ, ಲೋಕಾಯುಕ್ತರು ಮಾತಾಡುವಂಥ ವ್ಯವಸ್ಥೆ, ಕೋರ್ಟ್ ಮಾತಾಡುವಂಥ ವ್ಯವಸ್ಥೆ. ಇದು ಒಂದು ರೀತಿಯ ಏನು ನಗರ ಪಾಲಿಕೆಯನ್ನು ಹತೋಟಿಯಲ್ಲಿ ಇಡುವಂಥ ಅನೇಕ ವ್ಯವಸ್ಥೆಗಳ ಒಂದು ಇದು. ಅದಕ್ಕೆ ಅವಕಾಶ ಆಗಬಾರ್ದು. ನೋಡಿ, ಈ ಯೋಜನೆ ನಾನು ನಗರ ಪಾಲಿಕಾ ಗಮನಕ್ಕೆ ತಂದ ಉದ್ದೇಶ ಏನಂತ ಹೇಳಿದರೆ, ಎಲ್ರಿಗೂ ಗೊತ್ತಾಗಬೇಕು, ನಗರ ಪಾಲಿಕೆ ಸದಸ್ಯ ಇನ್ವಾಲ್ವ್ಮೆಂಟ್ ಆಗಬೇಕು, ಸಾರ್ವಜನಿಕರನ್ನು ಅದರಲ್ಲಿ ಸಹಭಾಗಿತ್ವವನ್ನು ಕೊಡಿಬೇಕು ಅಂತ ಹೇಳೋದು ನಿಟ್ಟಲ್ಲಿ. ಈಗ ರಾತ್ರಿ ಹೊತ್ತುಗಳಲ್ಲಿ ಈಗ ಕೆಲವು ಡಸ್ಟ್ಬಿನ್ಗಳಲ್ಲಿ ಹಾಕ್ತಾರೆ. ಹಾಕುವಂಥದ್ದು ಒಂದನೇದ್ದು, ರಾತ್ರಿ ಈಗ ಮೀನಿನ ಅಥವಾ ಏನಾದರೂ ಸ್ಮೆಲ್ಲಿಂಗ್ ಬರುವಂಥ ವಸ್ತುಗಳಿದ್ದರೆ ಅದನ್ನು ಇಟ್ಕೊಳ್ಳೋದಿಲ್ಲ, ಒಂದನೇದು. ಬೆಳಿಗ್ಗೆ ಮತ್ತೊಂದು, ಕ್ಯಾಟ್ರಿಂಗಿನವರು ಬಂದು ಕಪ್ಪು ಚೀಲದಲ್ಲಿ ಕಟ್ಟಿ ಹಾಕುವಂಥದ್ದು ಕಂಡು ಬರ್ತದೆ. ಮತ್ತೊಂದು, ಕೆಲವರು ಅವರ ಅನುಕೂಲಕ್ಕೋಸ್ಕರ ಅವರ ಸಂದರ್ಭದಲ್ಲಿ ಕಸ ಬಿಸಾಡುವರು, ಅವರ ಸಂದರ್ಭಕ್ಕೋಸ್ಕರ. ಈ ವ್ಯವಸ್ಥೆಯಲ್ಲಿ ನಾವು ಅದಕ್ಕೆ ಬೆಂಬಲ ಕೊಟ್ಟರೆ, ನಾವು ಅದಕ್ಕೆ ಸಹಕಾರ ಕೊಟ್ಟರೆ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲ, ಈಗ ಸಾರ್ವಜನಿಕರ ಸಹಕಾರ ಬೇಕು ಅಂತ ಹೇಳಿದ್ರೆ ಅವರು ತ್ಯಾಜ್ಯಗಳನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕಾದ್ರು, ಮತ್ತು ಎಲ್ಲಿ ಹಾಕಬೇಕು ಅಲ್ಲಿ ಹಾಕಬೇಕು ಅಂತ ಅನ್ನೋದು. ವ್ಯವಸ್ಥೆಗಳೇ ಇಲ್ಲದೆ ಹೋದರೆ ಎಲ್ಲಿ ಹಾಕಬೇಕು ಅನ್ನೋ ಒಂದು ಪರಿಸ್ಥಿತಿ ಇದೆ. ಈಗ ಒಂದು ಕಡೆಯಲ್ಲಿ ಈಗಾಗಲೇ ಒಂದು ಇದು ಇಟ್ಟಿದ್ದೀರಿ, ಒಂದು ಬಾಕ್ಸ್ ಇಟ್ಟಿದ್ದೀರಿ, ಅಲ್ಲಿ ಹಾಕ್ತಾ ಇದ್ದಾರೆ ಜನರು. ಸೊ ಅಲ್ಲಿ ಅದು ಇಲ್ಲದೇ ಇದ್ದಾಗ ತಾನು ಮನೆಯಲ್ಲಿ ಅದನ್ನು ಇಟ್ಕೊಳ್ಬೇಕು, ಇವರು ಬರ್ತಾರೆ ಇಷ್ಟು ಗಂಟೆಗೆ ಅಂತ. ಅವ್ರು ಬರದೇ ಇದ್ದಾಗ ಮತ್ತೆ ಒಂದು ಸಮಸ್ಯೆಯಲ್ಲಿ ಈಗ ಇಷ್ಟು ಗಂಟೆಗೆ ಬರ್ತಾರೆ, 8 ಗಂಟೆ ಬರ್ತಾನೆ ಅಂತ ಇದ್ರು, ಬರಲಿಲ್ಲ ಅಂತ ನೋಡಿ, ಮತ್ತೆ ಕೊನೆಗೆ ಅದೇ ವಿಷಯ ಹೇಳ್ತೇನೆ. ಈಗ ಕಂಟೈನರ್ ಇಲ್ಲ ಅಂತ ಇಲ್ಲ, ಸಣ್ಣ ಡಸ್ಟ್ಬಿನ್ಗಳು ಇದೆ. ಈಗ ಇವತ್ತೀಗ ಸ್ಟೇಡಿಯಂಗೆ ನಾನು ಕೊಂಡೋಗಿ ಇಡ್ಲಿಕ್ಕೆ ಹೇಳಿದೆ. ನಾವು ಮೊದಲಿಗೆ ಅಲ್ಲಿ ಬಿನ್ ಇದೆ ಅಂತ ಹೇಳಿದರೆ ನಾವು ನಮ್ಮಲ್ಲಿ ಸ್ವಲ್ಪ ಬದಲಾವಣೆ, ತೊಂದರೆ ಇಲ್ಲ ಮಾರೆ, ಲೇಟ್ ಆದರೂ ಮತ್ತು ಬಿನ್ ಇದೆ ಅಂತ ನಾವು ಆದಷ್ಟು ಒಂದು ಪ್ರದೇಶಕ್ಕೆ ಬೀಳದೆ, ನೆಲಕ್ಕೆ ಬೀಳದೆ ಅಥವಾ ಬಿನ್ನಿಗೆ ಬೀಳದೆ ನಾವು ನೇರವಾಗಿ ಕೊಡುವಂಥ ಇದರಲ್ಲಿ ಎಷ್ಟು ಪ್ರಗತಿ ಕಾಣ್ಬೋದು ಅಂತ ಹೇಳುವಂಥ. ನೋಡಿ, ನಮ್ಮದೀಗ ಟೆಂಡರ್ ಕೊಡುವ ಕಂಡೀಷನಲ್ಲಿ ಕಂಟೈನರ್ ನಮ್ಮ ನಗರ ಪಾಲಿಕೆದ್ದನ್ನು ಅವರಿಗೆ ಕೊಡಬೇಕು, ಮತ್ತು ಡಂಪರ್ ಪ್ರೇಸರ್ ಅದೆಲ್ಲ ಕೊಡಬೇಕು, ಅದು ಕೊಂಡೋಗಬೇಕು ಅಂತ. ಈಗ ಮಾರ್ಕೆಟ್ ಪ್ರದೇಶದಲ್ಲಿ ನಾವು ಅಲ್ಲಿ ಇಡಲೇಬೇಕಾಗ್ತದೆ. ಈಗ ಒಂದು ದೇವಸ್ಥಾನದ ಹತ್ತಿರ ಒಂದು ಮಧ್ಯಾಹ್ನದ ಊಟ ವ್ಯವಸ್ಥೆ ಆಗ್ತದೆ.
ಅಥವಾ ಒಂದು ಹಾಲಲ್ಲಿ ಕ್ಯಾಟ್ರಿಂಗ್, ಇಂಥ ಪ್ರದೇಶಗಳಲ್ಲಿ ನಾವು ನಿರ್ದಿಷ್ಟ. ಅಂದರೆ ಇವಾಗ ಎಷ್ಟು ಶೇಕಡ ನಮಗೆ ಕೊಡ್ತಾರೆ, ಮುಂದಿನ ದಿನದಲ್ಲಿ ನಾವು ಅದಕ್ಕೆ ನೀವೊಂದು ಮಾತು ಹೇಳಿದ್ರಿ, ಅದನ್ನು ವಿಂಗಡಣೆ ಅಂತ. ಈಗ ವಿಂಗಡಣೆಗೆ ನಾವು ಹೋಗಲಿಲ್ಲ, ವಿಂಗಡಣೆಗೆ ನಾವು ಮುಂದಿನ ದಿನ ಯಾವಾಗ ಒಮ್ಮೆ ಸಿಸ್ಟಮ್ಗೆ ಸ್ಟ್ರೀಮ್ಲೈನ್ಗೆ ಬಂದ ಮೇಲೆ ಮತ್ತೆ ಅವರ ಹತ್ರ ಹೇಳುದು, ನೋಡಿ ಈಗ ಹಸಿ ಕಸ ಬೇರೆ. ಸೊ ಮನೆ ಮುಂದೆ ಬರ್ತಾನೆ ಅವನು ತ್ಯಾಜ್ಯವನ್ನು ತೆಗೆದುಕೊಳ್ಳಿಕ್ಕಾಗಿ, ನಾನು ರೆಡಿ ಆಗಿರಬೇಕು, ಇಷ್ಟು ಗಂಟೆ ಬರ್ತಾನೆ ಅಂತ ನನಗೆ ಗೊತ್ತಿದೆ. ಸೊ ಅದಕ್ಕೆ ಜನ ಸೆಟ್ ಆಗಬೇಕು. ಹೌದು, ಅಲ್ಲಿ ಆ ತ್ಯಾಜ್ಯದ ಗುಂಡಿಗಳು ಏನು ನಾವು ಅಲ್ಲಿ ಇದನ್ನ ಕಂಟೈನರ್ಗಳ ಬಾಕ್ಸ್ಗಳು ಇಟ್ಟಿರ್ತೇವೆ, ಅದು ಇನ್ನು ಇರೋದಿಲ್ಲ ಅನ್ನುವಂಥ ಒಂದು ಮನೋಭಾವನೆ ಸಿದ್ಧವಾಗಬೇಕು. ನಮ್ಮ ಜನ ಎಷ್ಟು ಬೇಗ ಇದಕ್ಕೆ ಸ್ಪಂದನೆ ಮಾಡ್ತಾರೆ ಅಂತ ಯಾರು ಊಹೆ ಮಾಡಲಿಕ್ಕಿಲ್ಲ. ನಾನು ಹೇಳಿದಲ್ಲ, 80% ಜನ ಇವಾಗ ಆಗಿದ್ದಾರೆ. ಬರದಿದ್ರೆ ಯಾಕೆ ಬರಲಿಲ್ಲ, ಎಷ್ಟು ಲೇಟ್ ಏನು ಅಂತ ಕೇಳುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಸಂತೋಷ. ಮಂಗಳೂರು ವಿದ್ಯಾವಂತರು ಬುದ್ಧಿವಂತರ ಒಂದು ಪ್ರದೇಶ ಅಂತ ಹೇಳಿದ ಮೇಲೆ ನಮ್ಮ ಉದ್ದೇಶ ಅಂತ ಹೇಳಿದರೆ ಸ್ವಚ್ಛ ಮಂಗಳೂರು ಆಗಬೇಕು, ಸ್ವಚ್ಛ ಭಾರತದಲ್ಲಿ 1ನೇ ಪ್ಲೇಸನ್ನು ಪಡೆಯಬೇಕು ಅಂತ ಹೇಳುವಂಥ ಆಶಾವಾದಿಗಳಾಗಿದ್ದೀವಿ. ಎಸ್, ಬಹಳ ಮುಖ್ಯವಾಗಿ ಮತ್ತೊಂದು ಪ್ರಶ್ನೆಯನ್ನು ನಾನು ಇಲ್ಲಿ ಕೇಳಬೇಕಾಗಿರುವಂಥದ್ದು, ಈ ಹಿಂದೆ ಅಂದರೆ ಈ ಕಂಪನಿ ಬರುವುದಕ್ಕಿಂತ ಮೊದಲು ಇಲ್ಲಿನ ಸ್ಥಳೀಯ ಕೆಲವು ಗುತ್ತಿಗೆದಾರರುಗಳು ಅದನ್ನು ನಿರ್ವಹಿಸ್ತಾ ಇದ್ರು ಅಂತನ್ನುವಂಥದ್ದು. ಸೊ ಅವರು ಕೋರ್ಟ್ ಮೆಟ್ಲು ಹತ್ತಿದ್ದಾರೆ ಅಂತ ಅನ್ನುವಂಥ ಒಂದು ಇದಲ್ಲ. ಸೊ ಅವರಲ್ಲಿ ಅಸಮಾಧಾನಗಳಿದ್ದಾವೆ. ಸೊ ನಮ್ಮನ್ನು ಏಕಾಏಕಿಯಾಗಿ ಬಿಟ್ಟಿದ್ದಾರೆ ಅಂತ ಅನ್ನುವಂಥದ್ದು. ಅವರು ನಿರ್ವಹಣೆ ಸರಿ ಮಾಡಲಿಲ್ವೋ ಅಥವಾ ನಗರ ಪಾಲಿಕೆಗೆ ಸರಿಯಾದ ಯೋಜನೆಗಳಿಲ್ವೋ, ಇಲ್ಲಿ ಯಾರ ಮೇಲೆ ತಪ್ಪನ್ನು ಹೊರಿಸ್ತಾರೆ? ನಾನು ಯಾರು ಅಂತ ಹೇಳೋದು, ನಾವು ನಗರ ಪಾಲಿಕೆ ಒಂದು ಯೋಜನೆ ಆಗ್ತದೆ, ಅನೇಕ ವರ್ಷಗಳಿಂದ ಯೋಜನೆ ಆಗ್ತದೆ. ಯೋಜನೆ ಆದಮೇಲೆ ಟೆಂಡರ್ ಕಂಡೀಷನ್ ಆಗ್ತದೆ, ಕಂಡೀಷನ್ ಪ್ರಕಾರ ಕೆಲಸ ಇರ್ತಿರ್ಬೇಕು. ಅನೇಕ ನೋಡಿ, ಒಂದು ಸ್ಥಳೀಯವಾದ ವ್ಯಾವಹಾರಿಕ ಮಾಡುವವರು ಅಂತ ಹೇಳುವಾಗ ಅನೇಕ ಒತ್ತಡಗಳ ಸರಮಾಲೆಗಳು ಅಧಿಕಾರಿಗಳ ಮೇಲೆಯೂ ಇರ್ಬೋದು. ಎಷ್ಟೋ ವರ್ಷದಿಂದ ತಾವುಗಳು ನೋಡ್ತಾ ಇದ್ದೀರಿ, ಅನೇಕ ಸಮಸ್ಯೆಗಳು ನಿರಂತರವಾಗಿ ಕಾಡುತ್ತಾ ಇದ್ದು ನಾನು ಮಾಧ್ಯಮ ಟಿ ವಿ ಮಾಧ್ಯಮದಲ್ಲಿ ಉತ್ತರ ಕೊಡದಂಥ ಪರಿಸ್ಥಿತಿಗೆ ಬಂದು ಮುಟ್ಟಿದ್ದೇವೆ. ನಮ್ಮಲ್ಲಿ ನಿರುದ್ಯೋಗಿಗಳಿದ್ದಾರೆ, ವ್ಯವಹಾರ ಆದ್ಮೇಲೆ ಕೇವಲ ಒಂದು 5 ಜನ ಗುತ್ತಿಗೆದಾರರಿಗೆ ಕೊಟ್ಟರೆ ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದಿದ್ದರೆ ಇಡೀ ನಗರ ಪಾಲಿಕೆಯ 5 ಲಕ್ಷ ಜನರಿಗೂ ನಾವು ಅನ್ಯಾಯ ಮಾಡಿದಾಗ್ತದೆ. ಎಷ್ಟೇ ನೋಡಿ, ನಿಜವಾಗಿ ಬೈಗಳು ವ್ಯಾವಹಾರಿಕ ಕ್ಷೇತ್ರದಲ್ಲಿ ನೋಡಿದರೆ ನನಗೆ ಸಾರ್ವಜನಿಕರು ಪ್ರಶಂಸೆ ಕೊಡದಿದ್ರು ಏನು ವ್ಯವಹಾರ ಮಾಡ್ತಿದ್ರು ಈ ಹಿಂದೆ, ಮತ್ತು 80% ಜನ ಈಗ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ, ಅದ್ರ ಜೊತೆ ಬರ್ತಾ ಇದ್ದಾರೆ. ಆ 80% ಜನರ ಒಂದು ಶಾಬಸ್ಕಿರಿ ಇದೆ. ಆದರೆ ಅದರ ಜೊತೆಯಲ್ಲಿ ಇಂಥವರು ಕೆಲವರು ಸ್ವಲ್ಪ ನಮ್ಮನ್ನು ಬೈತಾ ಇದ್ದಾರೆ. ಈಗ ಏಕಾಂಗಿಯಾಗಿ ಬೈಗಳು ತಿನ್ನುವ ನಾನೊಬ್ಬನೇ. ಯಾಕೆ ಅಂತ ಹೇಳಿದರೆ, ನಮ್ಮ ಮಂಗಳೂರಿನ ಬೇರೆ ಬೇರೆ ಗುತ್ತಿಗೆ ಇವರು ಮಾಡಿದ್ದಾರೆ ಸರಿಯಾಗಿ, ಅಧಿಕಾರಿಗಳಲ್ಲೂ ಕೆಲವರಿಗೆ ಪರಿಪೂರ್ಣತೆ ಇಲ್ಲ. ಅಂದರೆ ಎಲ್ಲರೂ ಇದಾದದ್ದು ಒಳ್ಳೆಯದು ಅಂತೇಳಿ, ಅಂದರೆ ಬೇರೆ ಬೇರೆ ಕಾರಣಗಳು ಇರ್ತದೆ. ಅದು ನಾವು ವೈಯಕ್ತಿಕವಾಗಿ ಈ ಸಂದರ್ಭಗಳಲ್ಲೆಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ನನಗೆ ಬೆಂಗಳೂರನ್ನು ನೋಡಿದ ನಂತರ ನಾವು ಒಂದು ನಿರ್ದಿಷ್ಟವಾದ ಗುರಿಯನ್ನಿಟ್ಕೊಂಡು ಹೋರಾಟ ಮಾಡಲೇಬೇಕು ಅಂತ ಹೇಳುವುದನ್ನು ನಾನು ಕಂಡೆ. ಬೆಂಗಳೂರು ಕಾರ್ಪೊರೇಷನಲ್ಲಿ ಈ ಹಿಂದೆ 1 ವರ್ಷದ ಹಿಂದೆ ಏನೆಲ್ಲ ಟೆಂಡರ್ ಆಗಿತ್ತು, ಎಲ್ರಿಗೂ ತಿಂಗಳಿಗೆ ಸರಿಯಾದ ಪೇಮೆಂಟ್ ಆಗ್ತಿತ್ತು. ಆದರೆ ಕಸ 2 ವರ್ಷದಿಂದ ರಾಶಿ ರಾಶಿ ಅಲ್ಲೇ ಇರ್ತಿತ್ತು. ಆವಾಗಾದರೆ ಇಲ್ಲಿ ಏನು, ಅದು ಒಂದು ಲಾಬಿ, ಬಿಲ್ ಪೇಮೆಂಟ್ ಆಗ್ತದೆ, ಕಸ ಹೋಗುವುದಿಲ್ಲ. ಇಂಥ ಸಂದರ್ಭ ಮಂಗಳೂರು ನಗರ ಪಾಲಿಕೆಯಲ್ಲಿ ಬರಬಾರ್ದು ಅಂತ ಹೇಳುವಂಥ ಒಂದು ಆಲೋಚನೆಯಿಂದ ಒಂದು ದಿಟ್ಟ ನಿರ್ಧಾರವನ್ನು ಪಡೆಯಬೇಕು ಅಂತೇಳಿ ಎಲ್ಲರೂ ಬೆಂಬಲ ಮಾಡಿದ್ದಾರೆ ನಮ್ಮವರು. ಆದ್ರೂ ಸೊ ಆಗ್ತಾ ಇದೆ ಅಂತ ಅನ್ನುವಂಥದ್ದು. ಓಕೆ, ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಬಗ್ಗೆ ಕೇಳಲಿಕ್ಕಿದ್ದಾವೆ, ಒಂದು ಸ್ವಲ್ಪ ನೀವು ಸುಧಾರಿಸಿಕೊಳ್ಳಿ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೇನೆ ವೀಕ್ಷಕರೇ. ಸಣ್ಣ ವಿರಾಮದ ನಂತರ ಮತ್ತೆ ಮೇಯರ್ ಮಹಾಬಲ್ ಮಾರ್ಲಾ ಅವರ ಜೊತೆಗೆ ಈ ಒಂದು ಸಂವಾದ ಮುಂದುವರ್ತದೆ. ಒಂದು ಸಣ್ಣ ಬ್ರೇಕ್ ನಂತರ